ಸಹೃದಯರೇ, ಎಲ್ಲರಿಗೂ ನಮಸ್ಕಾರ. ಜ್ಞಾನವೇ ಬೆಳಕು ಸರಣಿ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿದ್ದೀರಿ. ಇಂದಿನ ಸರಣಿ ಸಂಚಿಕೆ 203. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೂರು. ಕಗ್ಗ ಗಾಯನದೊಂದಿಗೆ ವಿದ್ವಾನ್ ಸುರೇಶ್ ರಾವತ್ತೂರು. ಜ್ಞಾನವೇ ಬೆಳಕು ಕಗ್ಗ ಅಭಿಯಾನದಲ್ಲಿ ತಾವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಬನ್ನಿ ಕೇಳುಗರೆ, ಇಂದಿನ ಕಗ್ಗವನ್ನು ಕೇಳಿ ಬರೋಣ. ಆವುದಿರುವಿಕೆಗಾದಿ ಎಂದು ಸೃಷ್ಟಿಯ ಮೊದಲು ಆವುದಬ್ದಿಯ ತೆರೆಗಳಲ್ಲಿ ಮೊಟ್ಟ ಮೊದಲು ಆವುದೆಲ್ಲರಿನ ನಿಲ್ಲದಲೆತಕ್ಕೆ ಗಡುಸೀಮೆ ಈ ವಿಶ್ವಕಥೆಯಂತು ಮಂಕುತಿಮ್ಮ, ಈ ವಿಶ್ವಕಥೆಯಂತು ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತಿನಲ್ಲಿ 106 ವಿಸ್ಮಯಗಳು ಇದ್ದಾವೆ. ಅವುಗಳಲ್ಲಿ ಕೆಲವಕ್ಕೆ ಉತ್ತರ ಸಿಕ್ಕರೆ ಇನ್ನು ಕೆಲವಕ್ಕೆ ಉತ್ತರಗಳೇ ಸಿಗಲಾರವು. ಹಾಗಾಗಿ ತೆರೆದ ಮನಸ್ಸಿನಿಂದ ಪ್ರಕೃತಿಯನ್ನು ಕಂಡಾಗ ಮನಸ್ಸಿಗೆ ಬಹಳಷ್ಟು ಮುದವಾಗುತ್ತದೆ. ಕುತೂಹಲ ರೋಮಾಂಚನದೊಂದಿಗೆ ಹಲವು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಸಹಜವಾಗಿಯೇ ಮೂಡುತ್ತವೆ. ಈ ಜಗತ್ತಿನ ಇರುವಿಕೆಗೆ ಯಾವುದು ಮೊದಲು? ಮತ್ತೆ ಮೊದಲು ಆಗಿದ್ದು ಯಾವಾಗ? ಸಮುದ್ರಗಳಲ್ಲಿ ಏಳುವ ಅಲೆಗಳಲ್ಲಿ ಮೊದಲು ಯಾವುದು? ಗಾಳಿಯು ಮೊದಲು ಎಂದು ಆರಂಭಿಸಿದ್ದು ಮತ್ತು ಅದರ ಎಲ್ಲೆಗಳು ಎಲ್ಲಿ ಇದ್ದಾವೆ? ಹೀಗೆ ಈ ಜಗತ್ತಿನ ಆದಿ ಮತ್ತು ಅಂತ್ಯಗಳು ಎಲ್ಲಿ, ಹೇಗೆ ಎಂಬುದು ತಿಳಿದಿಲ್ಲ ಎಂಬ ವಿಚಾರವನ್ನ ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ಈ ಜಗತ್ತು ಸಹಸ್ರಾರು ವರ್ಷಗಳ ಹಿಂದೆಯೇ ಸೃಷ್ಟಿಯಾಗಿದೆ. ಈ ಸೃಷ್ಟಿಯ ಒಳಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಯು ಕಾಣುತ್ತಾ ಬಂದಿದೆ. ಅದು ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ. ಇಲ್ಲಿ ನಡೆಯುವ ಕ್ರಿಯೆಗಳು ನಮಗೆಲ್ಲರಿಗೂ ನಿಧಾನಗತಿಯಲ್ಲಿ ಅರ್ಥವಾಗುತ್ತದೆ. ಆದರೆ ನಡೆಯುವ ಕ್ರಿಯೆಗಳ ನಿಗೂಢತೆಯು ನಮ್ಮ ಅರಿವಿಗೆ ಬರುವುದಿಲ್ಲ. ಕಡಲಿನಲ್ಲಿ ಯಾವ ಅಲೆಗಳು ಯಾವ ಕ್ಷಣದಲ್ಲಿ ಹುಟ್ಟುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಅಂತೆಯೇ ಭೂಮಿ, ಗಾಳಿ, ಆಕಾಶದಲ್ಲಿ ಆಗುವ ಬದಲಾವಣೆಯ ಮೂಲವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಇಲ್ಲಿ ಎಲ್ಲ ಜೀವಿಗಳ ವಸ್ತುವಿನ ಮೂಲವು ಪರಮಚೇತನ, ಅಂದರೆ ಭಗವಂತನೇ ಆಗಿದ್ದಾನೆ. ಈ ಚೇತನದ ಶಕ್ತಿಯು ಇಲ್ಲದೆ ಯಾವ ಕಣವೂ ಕೂಡ ಅಲುಗಲಾರದು. ಬಂಧುಗಳೇ, ನಾವೆಲ್ಲರೂ ಈ ಜಗತ್ತಿನಲ್ಲಿರುವ ಆ ಪರಮಚೇತನಕ್ಕೆ ಶಿರವನ್ನು ಬಾಗುತ್ತಾ ಧನ್ಯತೆಗೆ ಒಳಗಾಗಿ ನಮ್ಮ ಅರಿವಿನ ದೀವಿಗೆಯನ್ನು ಬೆಳಗಿಸೋಣ. ನಮ್ಮೆಲ್ಲರ ಬದುಕಿನಲ್ಲಿ ಸಿಹಿ ಕಹಿಯನ್ನು ಸಂಭ್ರಮಿಸುತ್ತಾ ಆನಂದಿಸೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.